ರಾಷ್ಟ್ರೀಯ ಹೆದ್ದಾರಿಯವರು ಜನರಿಗಾಗಿ ಮಾಡಿರುವಂತಹ ಸರ್ವಿಸ್ ರಸ್ತೆಯ ಇದು ಅಥವಾ ರಾಷ್ಟ್ರೀಯ ಹೆದ್ದಾರಿಯವರು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಮಾಡಿಕೊಟ್ಟ ಪಾರ್ಕಿಂಗ್ ಜಾಗವಾ ಇದು? ಕೂಳೂರಿನಿಂದ ಬೈಕಂಪಾಡಿಯವರೆಗೆ ಬರುವಂತಹ ಸರ್ವಿಸ್ ರಸ್ತೆಯನ್ನ ನೀವು ಗಮನಿಸಬಹುದು. ಇಲ್ಲಿ ಇದು ಸರ್ವಿಸ್ ರಸ್ತೆಯ ಅಥವಾ ಲಾರಿಗಳ ಅಥವಾ ವಾಹನಗಳ ಪಾರ್ಕಿಂಗ್ ಏರಿಯಾವಾ ಅನ್ನುವಂತಹ ಅನುಮಾನ ನಮ್ಮೆಲ್ಲರನ್ನ ಕಾಡುತ್ತೆ. ಅದರಲ್ಲೂ ಕೂಡ ಪೆಟ್ರೋಲ್ ಬಂಕ್ ಇರುವಂತಹ ಜಾಗಗಳನ್ನು ನೀವು ಗಮನಿಸಿದ್ರೆ ಅಲ್ಲಿ ಲಾರಿ ಪಾರ್ಕಿಂಗ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಡೀಸೆಲ್ ಅನ್ನ ತುಂಬಿಸುವುದಕ್ಕೆ ಇಲ್ಲಿ ಅನುಕೂಲವಾಗುವಂತೆ. ಅದರ ಜೊತೆಗೆ ಪೆಟ್ರೋಲ್ ಬಂಕ್ನ ಮಾಲೀಕರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ವಿಸ್ ರಸ್ತೆಯಲ್ಲೇ ಬ್ಯಾರಿಕೇಡ್ ಅನ್ನ ಇರಿಸಿ ಅವರ ಮನೆಯ ಆಸ್ತಿಯ ತರ ಮಾಡಿಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳ ಓಡಾಟ ಇಲ್ಲ, ಕೇವಲ ಡೀಸೆಲ್ ಪೆಟ್ರೋಲ್ ಅನ್ನ ತುಂಬಿಸುವಂತಹ ವಾಹನಗಳು, ಅದರಲ್ಲೂ ಕೂಡ ಬೃಹತ್ ಲಾರಿಗಳು ಇಲ್ಲಿ ಪಾರ್ಕಿಂಗ್ ಮಾಡಿರುವಂಥದ್ದು ಜನರ ಸಂಚಾರಕ್ಕೆ, ಜನರ ಓಡಾಟಕ್ಕೆ ಇಲ್ಲಿ ಸಮಸ್ಯೆ ಆಗಿದೆ. ನೀವು ಎಲ್ಲಿ ಹೋಗುದಿದ್ರು ಕೂಡ ಹೆದ್ದಾರಿಗೆ ಹೋಗಿಯೇ ಸಂಚಾರ ಮಾಡಬೇಕು. ಇಲ್ಲಿ ಅಕ್ಕಪಕ್ಕ ಹಲವಾರು ದಾರಿಗಳಿವೆ, ಆದರೆ ಅಲ್ಲಿ ಎಲ್ಲಿ ಸಂಚಾರ ಮಾಡುವುದಕ್ಕೂ ಕೂಡ ನೀವು ನೇರವಾಗಿ ಹೆದ್ದಾರಿಗೆ ಬಂದೇ ಸಂಚಾರ ಮಾಡಬೇಕು. ಏನಾದರೂ ಇಲ್ಲಿ ಬಂದು ಸರ್ವಿಸ್ ರಸ್ತೆಯಲ್ಲಿ ನೀವು ಸಂಚಾರವನ್ನು ಮಾಡಿದರೆ ಗಂಟೆಗಟ್ಟಲೆ ಇಲ್ಲಿ ಲಾರಿಯನ್ನು ತೆಗೆಯುವುದಕ್ಕೆ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ದಕ್ಷಿಣ ಕನ್ನಡ ಸಂಸದರು ಪ್ರತಿ ಸಭೆಯಲ್ಲೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ. ಸರ್ವಿಸ್ ರಸ್ತೆಯಲ್ಲಿ ಯಾವುದೇ ರೀತಿಯ ವಾಹನಗಳ ನಿಲುಗಡೆ ಮಾಡಬಾರ್ದು, ಜನರ ಸಂಚಾರಕ್ಕೆ ಮುಕ್ತವಾಗಿರಬೇಕು ಅನ್ನುವಂಥದ್ದು. ಆದರೆ ಎಲ್ಲೂ ಕೂಡ ಇದು ಪಾಲನೆ ಆಗ್ತಾ ಇಲ್ಲ. ಮಂಗಳೂರು ಕಮಿಷನರ್ ಅವರು ಕೂಡ ಹಲವಾರು ಬಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ, ಆದರೂ ಅದು ಕೂಡ ಪಾಲನೆ ಆಗ್ತಾ ಇಲ್ಲ. ನಮ್ಮ NH ಅಧಿಕಾರಿಗಳು ಹಾಗಿದ್ರೆ ಏನ್ ಮಾಡ್ತಾ ಇದ್ದಾರೆ? ಈ ಸರ್ವಿಸ್ ರಸ್ತೆಯ ಅವಸ್ಥೆಯನ್ನ ನೋಡಿದ್ರೆ ನೀವು ಕೂಳೂರು ಭಾಗದಿಂದ ಬೈಕಂಪಾಡಿಯವರೆಗೆ ಒಮ್ಮೆ ಸರ್ವಿಸ್ ರಸ್ತೆಯಲ್ಲಿ ಬರಬೇಕು. ನೀವು ಕೂಳೂರಿನಿಂದ ಬೈಕಂಪಾಡಿ ತಲುಪಬೇಕಾದ್ರೆ ಕನಿಷ್ಠ ಅಂದ್ರೂ 1-2 ಗಂಟೆ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಲಾರಿಗಳ ಪಾರ್ಕಿಂಗ್ ಇರುತ್ತೆ, ಅದರ ಜೊತೆಗೆ ಆ ಸರ್ವಿಸ್ ರಸ್ತೆಯ ಗುಂಡಿಯ ಅವಸ್ಥೆ ಆ ರೀತಿ ಇದೆ. ಅದರ ಜೊತೆಗೆ ಓಪನ್ ಆದಂತಹ ಚರಂಡಿ ವ್ಯವಸ್ಥೆ ಇದೆ. ಎಲ್ಲಿಯಾದರೂ ರಾತ್ರಿಯ ವೇಳೆ ಸ್ವಲ್ಪ ಅಪ್ಪಿತಪ್ಪಿ ವಾಹನವನ್ನ ಚಲಾಯಿಸಿದ್ರೆ ನಿಮ್ಮ ವಾಹನ ಒಳಚರಂಡಿಯ ಗುಂಡಿಯಲ್ಲಿರುತ್ತೆ. ಅಂತಹ ಪರಿಸ್ಥಿತಿ ಇವತ್ತು ಈ ಸರ್ವಿಸ್ ರಸ್ತೆಯಲ್ಲಿ ಇರುವಂಥದ್ದು. ಪ್ರತಿ ಬಾರಿ ಸಂಸದರು ಸೂಚನೆಯನ್ನ ಮಾತ್ರ ಕೊಡ್ತಾ ಇದ್ದಾರೆ, ಆದರೆ ಇದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇದ್ದ ಸರ್ವಿಸ್ ರಸ್ತೆಯನ್ನ ಒಂದು ಸರಿಯಾದ ವ್ಯವಸ್ಥೆ ಮಾಡುವ ಬದಲು ಅದನ್ನ ಬೇಕಾಬಿಟ್ಟಿಯಾಗಿ ಬಿಟ್ಟಿರುವಂಥದ್ದು ಇದು ಯಾಕೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಕೇವಲ ಇದು ಒಂದು ಬ್ಯಾರಿಕೇಡ್ ಅಲ್ಲ, ಹೆದ್ದಾರಿ ಸರ್ವಿಸ್ ರಸ್ತೆಯ ಉದ್ದಕ್ಕೂ ಕೂಡ ನೀವು ಗಮನಿಸಬಹುದು, ಅಲ್ಲಲ್ಲಿ ಬ್ಯಾರಿಕೇಡ್ ಅನ್ನ ಇರಿಸಿದ್ದಾರೆ ಇವರ ಉದ್ಯಮಕ್ಕೆ ಲಾಭ ಆಗುವ ರೀತಿಯಲ್ಲಿ. ಹಾಗಿದ್ರೆ ಇದು ಹೆದ್ದಾರಿಯ ಸರ್ವಿಸ್ ರಸ್ತೆಯ ಅಥವಾ ಪೆಟ್ರೋಲ್ ಬಂಕ್ ಮಾಲೀಕರ ಮನೆಯ ರಸ್ತೆಯ ಅನ್ನುವಂಥದ್ದು ನಮ್ಮಲ್ಲಿ ಸಂಶಯ ಮೂಡುತ್ತೆ. ಹೆದ್ದಾರಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅಥವಾ ಗೊತ್ತಿದ್ದೂ ಕುಳಿತಿದ್ದಾರಾ ಗೊತ್ತಿಲ್ಲ. ಆದರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಹೆದ್ದಾರಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಜನರಿಗೆ ಓಡಾಡುವಂತಹ ಸರ್ವಿಸ್ ರಸ್ತೆಯನ್ನ ಜನರಿಗೆ ಓಡಾಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂಥದ್ದು ಈ ಭಾಗದ ಜನರ ಆಗ್ರಹ ಆಗಿದೆ.